ಸೊಲ್ಮೆಲು ನಮ್ಮ ಕುಡ್ಲ ತುಳುವಾರ್ತೆಲು ಇನ್ನಿತ್ತ ಮಲ ಸುದ್ದಿಲು ವಿಶ್ವೇಶ್ವರ ತೀರ್ಥ ಸ್ವಾಮೀಜಿನ ಮರಣೋತ್ತರ ಪದ್ಮ ವಿಭೂಷಣ ಪ್ರಶಸ್ತಿದೆ ತಂದು ಡಿಲ್ಲಿಡ್ ಪ್ರಧಾನಮಂತ್ರಿಯರನ್ನು ಭೇಟಿ ಮಲ್ತಿನ ಪೇಜಾವರ ಮಠಾಧೀಶರ ಅಯೋಧ್ಯೆ ಶ್ರೀರಾಮ ಮಂದಿರ ಬಗೆಟ್ ನರೇಂದ್ರ ಮೋದಿ ಬೊಕ್ಕ ವಿಶ್ವ ಪ್ರಸನ್ನ ತೀರ್ಥ ಸ್ವಾಮೀಜಿ ಪಾತ್ರಕತೆ ಪದ್ಮಶ್ರೀ ಪ್ರಶಸ್ತಿದೆ ತಂದು ಕುಡ್ಲಗ್ ಬತ್ತಿನ ಹರೇಕಳ ಹಾಜಪೆರೆನ ಬಜಪೆ ವಿಮಾನ ತಾನುಡು ಎತ್ಕೊನ್ನ ಜಿಲ್ಲಾಡಳಿತ ಕುಡ್ಲಡ್ ತಮ್ಮನದ ಮರ್ಯಾದೆ ಮಲ್ತಿನ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ವಿ. ರಾಜೇಂದ್ರ ಕುಡ್ಲದ ರಥಬೀದಿ ದೇವಕೃಪಾ ಕಠೋನಡು ನ್ಯೂ ರವಿ ಇಂಡಸ್ಟ್ರೀಸ್ ಸಂಸ್ಥೆ ಉದಿಪನ ಇನ್ನರ್ ವೀಲ್ ಕ್ಲಬ್ ಆಫ್ ಮಂಗಳೂರು ಸೌತ್ ಕರ್ನಾಟಕ ಇಂಡಿಯಾಗ್ ಇನ್ನರ್ ವೀಲ್ ಕ್ಲಬ್ ಜಿಲ್ಲಾ ಗುರ್ಕಾರ್ದಿ ಪುಷ್ಪಾನ್ ಗುರುರಾಜ್ ಅಧಿಕೃತ ಭೇಟಿ. ಶ್ರೀ ಅಮೃತೇಶ್ವರ ಯಕ್ಷಗಾನ ಪ್ರತಿಷ್ಠಾನ ತಿರುವೈಲ್ವಾ ಮಂಜೂರದ 8ನೇ ವರ್ಷದ ಆಚರಣೆ ಸಾಧಕರಿಗೆ ಸಮ್ಮಾನದ ಮರ್ಯಾದೆ. ಇತ್ತ ವಾರ್ತೆದ ವಿವರ. ದೇವೇರ್ನ ಪಾದಸೇರ್ನ ಪೇಜಾವರ ಮಠದ ಶ್ರೀ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿಯರಿಗೆ ಭಾರತ ಸರ್ಕಾರ ಪದ್ಮ ವಿಭೂಷಣ ಪ್ರಶಸ್ತಿ ಘೋಷಣೆ ಮಲ್ತದಿತ್ತದ ಸೋಮವಾರ ಡಿಲ್ಲಿಡ್ ಅರೆನ ಶಿಷ್ಯೆ ಶ್ರೀ ವಿಶ್ವ ಪ್ರಸನ್ನ ತೀರ್ಥ ಸ್ವಾಮೀಜಿಯರು ಪ್ರಶಸ್ತಿನ ದೆತೊಂಡೆರ ಬಯ್ಯಗ್ ಪ್ರಧಾನಮಂತ್ರಿ ನರೇಂದ್ರ ಮೋದಿಯರನ್ನು ಭೇಟಿ ಮಲ್ತಿನ ಅಯೋಧ್ಯೆ ಶ್ರೀರಾಮ ಮಂದಿರದ ವಿಶ್ವಾಸ ಮಂಡಳಿ ಸದಸ್ಯರ್ಲಾದುಪ್ಪುನ ಸ್ವಾಮೀಜಿಯರು ಶ್ರೀರಾಮ ಮಂದಿರ ಕಟ್ಟುನ ಬುಲಿಚಿಲ ಬಗೆಟ್ ಪಾತ್ರಕತೆ ನಡಪಾಯರು. ಅಯೋಧ್ಯೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ದ ವಿಶ್ವಸ್ತರ ಪೇಜಾವರ ಮಠ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯರ ಡಿಲ್ಲಿಡ್ ಸೋಮವಾರ ಬಯ್ಯಗ್ ಪ್ರಧಾನಮಂತ್ರಿ ನರೇಂದ್ರ ಮೋದಿಯರ್ನ ಭೇಟಿ ಮಲ್ತೆರ ಅರೆನ ಗುರು ದೇವರ ಪಾದ ಸೇರ್ದಿನ ಶ್ರೀ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿಯರಿಗೆ ಭಾರತ ಸರ್ಕಾರ ಮರಣೋತ್ತರವಾದ ಘೋಷಣೆ ಮಲ್ತಿದ್ದಿನ ಪದ್ಮ ವಿಭೂಷಣ ಪ್ರಶಸ್ತಿನ ತೊನಿಯರೆ ಡಿಲ್ಲಿಗೆ ಪೋಯಿನ ಪುರ್ತುಡು ಈ ಭೇಟಿ ನಡತಂಡು ಸ್ವಾಮೀಜಿಯರ್ನ ಒಟ್ಟಿಗೂ ಪಾತ್ರಕತೆ ನಡಪಾಯಿನ ಮೋದಿ ವಿಶ್ವೇಶ್ವರ ತೀರ್ಥ ಶ್ರೀಪಾದರಿನ ವಿಶೇಷವಾದ ಮಲ್ತೊಂಡೇರು. ಶ್ರೀರಾಮ ಮಂದಿರ ಕಟ್ಟೊಂದುಪ್ಪನ ಬಗೆಟ್ ಇರುವೆರ್ಲ ಸಮಾಲೋಚನೆ ನಡಪಾಯರು. ನರೇಂದ್ರ ಮೋದಿಯರಿಗೆ ಯಕ್ಷಗಾನದ ಕೇದಗೆ ಮುಂಡಾಸ್ ಕಿರೀಟದಿದ್ದು ಜರತಾರಿ ಶಾಲ್ ಪಾಡ್ದು ಬೊಳ್ಳಿದ ತಟ್ಟೆಡು ಒಡಿಪು ಶ್ರೀಕೃಷ್ಣನ ಗಂಧ ನಿರ್ಮಲ್ಯ ತೊಳಸಿ ಕೊಡ್ದು ಸ್ವಾಮೀಜಿಯರು ಆಶೀರ್ವಾದ ಮಲ್ತೆರು. ಕಲಾವಿದರು ವಸಂತ ಲಕ್ಷ್ಮಿ ಹೆಬ್ಬಾರ್ ಬುಡ್ಪಾಯಿನ ನರೇಂದ್ರ ಮೋದಿಯರ್ನ ತೈಲ ಚಿತ್ರ ಬೊಕ್ಕ ಸಂಸ್ಕೃತ ಕನ್ನಡ ತುಳುಲಿಪಿಟ್ಟು ಇತ್ತಿನ ನೆಂಪುದ ಕಾಣಿಕೆ ಕುರಿಯರು. ಒಡಿಪು ಶ್ರೀಕೃಷ್ಣ ಮಠಕ್ಕೂ ಬರೆಯರೆ ಮೋದಿಯರಿಗೆ ಸ್ವಾಮೀಜಿಯರು ಕೇನುಂಡೇರು. ಆಯ್ನತ್ ಬೇಗ ಒಡಿಪುಗೆ ಬರ್ಪನ ಬಗೆಟ್ ಮೋದಿಯರು ಸ್ವಾಮೀಜಿಯರಿಗೆ ತಿರಿಪಾಯರು. ಡಿಲ್ಲಿದ ರಾಷ್ಟ್ರಪತಿ ಭವನಡು ಸೋಮವಾರ ಪದ್ಮಶ್ರೀ ಪ್ರಶಸ್ತಿ ದೆತೊಂದು ಹರೈಕಳ ಹಾಜಪೆರ್ ಅಂಗಾರಕಾಂಡ ವಿಮಾನುಡು ಬಜಪೆ ಅಂತಾರಾಷ್ಟ್ರೀಯ ವಿಮಾನ ತಾಣಕ್ಕೆ ಬಂದಾಗ ಆರ್ಯನ ಎದ್ಕೊನಿಯರೆ ಭಾರಿ ಜನ ಸೇರ್ದಿತ್ತೆರ. ಮಾಲೆ ಪಾಡಿಯರೆ ಎಡ್ಡೆಪು ಬಯಕೆರೆ ಯಾನದುಂಬೊಂದು ಮೇಲುಗುಬುರ್ನ ಜನಕ್ಲೆನ ಪೊಲೀಸರ್ ಬೊಕ್ಕ ಅಲ್ಪದ ಭದ್ರತೆ ತೋವನ್ನಕ್ಲು ನಿಯಂತ್ರಣ ಮಲ್ತೆರು. ಪದ್ಮಶ್ರೀ ಪ್ರಶಸ್ತಿ ಪಡೆಯಿನ ಅಕ್ಷರ ಸಂತ ಬಿಡ್ದುಪಡಿತಿನ ಹರೇಕಲ ಹಾಜಬೆರ್ ಡಿಲ್ಲಿಡ್ದ ವಿಮಾನುಡು ಬತ್ತದ ಬಜಪೆದ ಅಂತಾರಾಷ್ಟ್ರೀಯ ವಿಮಾನ ತಾನುಡು ಜಪ್ಪನಾಗ ಅರಿನಿ ಎದ್ಕೊನಿಯರೆ ಭಾರಿ ಜನ ಸೇರ್ದಿತ್ತೆರ. ಪೂತ ಮಾಲಪಾಡಿಯರೆ ಪೂತ ಗುಚ್ಚ ಕುರಿಯರೆ ಯಾನದುಂಬೊಂದು ಮೇಲುಗು ಬುರಿಯರು. ಈ ಪುರ್ತುಡು ಇಂದಿನ ಸರಿಮಲ್ಪರೆ ಭದ್ರತದ ಕ್ಲುಬಕ ಪೊಲೀಸರು ಬರುಡಾಂಡು ಜೋಕ್ಲೆನ ಬರುವುದ ಎಡ್ಡೆ ಉದ್ದೇಶದಿ ಒಂದು ಶಾಲೆ ಕಟ್ಟಿದಿನ ಹರೇಕಳ ಹಾಜಪೆರ್ನ ಸಮಾಜ ಸೇವೆಯನ್ನು ಗುರ್ತ ಮಲ್ತದ ಭಾರತ ಸರ್ಕಾರದ 4ನೇ ಮಲ್ಲ ನಾಗರಿಕ ಮರ್ಯಾದೆ ಪದ್ಮಶ್ರೀ ಪ್ರಶಸ್ತಿನ ಸೋಮವಾರ ಡಿಲ್ಲಿಡ್ ರಾಷ್ಟ್ರಪತಿ ಭವನಡು ರಾಷ್ಟ್ರಪತಿ ರಾಮನಾಥ ಕೋವಿಂದ್ ಕೊಡ್ದಿತ್ತೆರ. ಹಾಜಪೆರ್ ಅರನ ಏಪಲದ ತಕ್ಕ ಮಟ್ಟದ ದುತ್ತೈತುಡು ಬಜಿ ಕಾರ್ಡ್ ರಾಷ್ಟ್ರಪತಿಯರ್ನ ಕೈತಲ್ಪೋದು ಪ್ರಶಸ್ತಿನ ದೆತೊಂಡೇರು. ಸಾರತ್ತ ಒರ್ಮುನುತ್ತ ಅಶ್ಪೇಟ್ ಕುಡ್ಲಡ್ ಮಂಜಪ್ಪ ಉಚ್ಚಿಲ ಸುರುಮಲ್ತಿದಿತ್ತಿನ ಇಂಡಸ್ಟ್ರೀಸ್ ಸಂಸ್ಥೆ ಇತ್ತೆ ರವಿ ಇಂಡಸ್ಟ್ರಿಯಲ್ ಕಾರ್ಪೊರೇಷನ್ ಆದ ಪುಲಿದಂಡು ಅಂಗಾರಕಾಂಡೆ ರಥಬೀದಿದ ದೇವಕೃಪಾ ಕಠೋನುಡು ನ್ಯೂ ರವಿ ಇಂಡಸ್ಟ್ರೀಸ್ ಸಂಸ್ಥೆ ಉದಿಪನಾಂಡ್ ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಗುರ್ಕಾರ್ಯರು ಡಾಕ್ಟರ್ ಸೋಮಶೇಖರ್ ಹೊಸ ಸಂಸ್ಥೆನು ಉದಿಪನ ಮಲ್ತೆರು.
ಕುಟ್ಲದ ರಥಬೀದಿಡ್ ದೇವಕೃಪಾ ಕಟೋನೋಡು ನ್ಯೂ ರವಿ ಇಂಡಸ್ಟ್ರೀಸ್ ಸಂಸ್ಥೆ ಉದಿಪನಾತಂಡ್ ಈ ದುಂಬು ಅಧಿಕಾರಿಯಾದ ಸೇವೆ ಸಂದಾಯಿನ ರಾಜ್ಯದ ಗಡಿನಾಡು ಅಭಿವೃದ್ಧಿ ಪ್ರಾಧಿಕಾರದ ಗುರ್ಕಾರ್ಯರು ಡಾಕ್ಟರ್ ಸೋಮಶೇಖರ್ ಅಂಗಾರ ನಾಡ ಕತ್ತೆರ್ದು ನ್ಯೂ ರವಿ ಇಂಡಸ್ಟ್ರೀಸ್ನ ಉದಿಪನ ಮಲ್ತೆರು ತುಡರ ಬುಲ್ಪು ಪತ್ತಾಯರು. ಡಾಕ್ಟರ್ ಸೋಮಶೇಖರ್ ಎಡ್ಡೆಪ್ಪು ಬೈಕಿದ ಕರಿನ 35 ವರ್ಷಲೆಡ್ ಹಿರಿಯ ಉದ್ಯಮಿ ಜಗದೀಶ್ ಬೊಕ್ಕ ಅರೆನ ಸೋದರಿರು ಗಿರಾಕಿಲನ ಎಡ್ಡೆಪ್ಪು ಕಾತೊಂದು ಕೆಲಸ ಮಲ್ತೊಂದಿರ್ಲಿರ. ಕಠಿಣ ಕೆಲಸ, ಪ್ರಾಮಾಣಿಕತೆ, ಗಿರಾಕಿಲನ ಒಟ್ಟಿಗೆ ಎಡ್ಡೆ ಸಂಬಂಧದಿ ಒಂದು ಎಡ್ಡೆ ಸೇವೆ ಸಂದಾಯರಿಗೆ ಸಾಧ್ಯ ಆತಂಡು ನನ್ನ ಮಿತ್ತುಗಳ ಅರೆನ ಸಂಸ್ಥೆ ನನಲಾತು ಮಲ್ಲ ಮಟ್ಟುಗು ಬಿಲವಡಂದು ಡಾಕ್ಟರ್ ಸೋಮಶೇಖರ್ ಎಡ್ಡೆಪ್ಪು ಬೈಕಿಯರು. ನಾನು ಮಂಗಳೂರಿನಲ್ಲಿ 86ರಿಂದ 89ರವರೆಗೆ ಅಸಿಸ್ಟೆಂಟ್ ಕಮಿಷನರ್ ಆಗಿ ಕಾರ್ಯನಿರ್ವಹಿಸಿದ ಸಂದರ್ಭದಲ್ಲಿ ನನ್ನ ಮತ್ತು ಜಗದೀಶ್ ಅವರ ನಂಟು ಅದೊಂದು ಗಂಟಾಗಿತ್ತು. ಆ ನಂಟು ಈಗಲೂ ಉಳಿದಿದೆ. ಹಾಗೆಯೇ ಅವರ ಸಹೋದರರಾದ ಕೃಷ್ಣ ಅವರು ಒಬ್ಬ ಅದ್ಭುತ ಉದ್ದಿಮೆದಾರರು, ಸಾಹಸಿಗಳು, ಸಾಧಕರು. ಬಹಳ ಕಠಿಣ ಪರಿಶ್ರಮದಿಂದ ತಮ್ಮ ಪ್ರಾಮಾಣಿಕತೆ, ದುಡಿಮೆ, ಕಾಯಿಕ ನಿಷ್ಠೆ ಹಾಗೂ ಗ್ರಾಹಕರೊಂದಿಗಿನ ಪ್ರೀತಿಯ ಸಂಪರ್ಕ ಇವುಗಳಿಂದಾಗಿ ಇವತ್ತು ನ್ಯೂ ರವಿ ಇಂಡಸ್ಟ್ರೀಸ್ ಅನ್ನುವಂಥ ಈ ಬೃಹತ್ ಉದ್ದಿಮೆಯ ಮಳಿಗೆಯನ್ನು ಅವರು ತೆರೆದಿರ್ತಕ್ಕಂಥದ್ದು ನನಗೆ ತುಂಬ ಸಂತೋಷ ಆಗಿದೆ. ಸುಮಾರು 3.5 ದಶಕಗಳಲ್ಲಿ ಅವರು ಮಾಡಿರುವಂಥ ಸಾಧನೆ ಭಾಳ ದೊಡ್ಡದು. ಅದಕ್ಕಾಗಿ ಗೆಳೆಯ ಜಗದೀಶ್ರವರನ್ನು, ಕೃಷ್ಣ ಅವರನ್ನು, ಅವರ ಸಹೋದರರನ್ನು ಮತ್ತು ಅವರೆಲ್ಲ ಬಂಧು ಬಾಂಧವರನ್ನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತಾ, ಈ ರವಿ ಸಂಸ್ಥೆ ಬಹಳ ವಿಸ್ತೃತವಾಗಿ ಬೃಹದಾಕಾರವಾಗಿ ಬೆಳೀಲಿ, ಗ್ರಾಹಕರ ಹಿತರಕ್ಷಣೆಯೊಂದಿಗೆ ಒಂದು ಪ್ರಾಮಾಣಿಕ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸುವಂತಾಗಲಿ ಅಂತ ಆಶಿಸ್ತೇನೆ. ಸಂಸ್ಥೆದ ಪಾಲ್ದಾರರು ಜಗದೀಶ್ ಉಚ್ಚಿಲ ಪಾತಿರ್ದು ಸಾರತ್ತ ಒರ್ಮನುತ ಅಶ್ಪೇಟ್ ಅಮ್ಮೇರ್ ಮಂಜಪ್ಪ ಉಚ್ಚಿಲ ಈ ಸಂಸ್ಥೆಯನ್ನು ಶುರು ಮಾಡಿದರು. ಒಂದು ಬುಲೆದ ರವಿ ಇಂಡಸ್ಟ್ರಿಯಲ್ ಕಾರ್ಪೊರೇಷನ್ ಶುರುವಾತಂಡು. ಸುರೂತ ಸಂಸ್ಥೆ ಹಂಪನಕಟ್ಟೆ ಮಿಲಾಗ್ರಿಸ್ ಕೈತಲುಂಡು. ಸಾರತ್ತ ಒರ್ಮನುತ ಅಶ್ಪತ್ತ ರಡ್ಡೇಟ್ ಕುಡುಂಜಿ ಶಾಖೆ ಶುರು ಮಾಡಿದಿತ್ತ. ಸಾರತ್ತ ಒರ್ಮನುತ 83 ಜಿತೇಶ್ ಸ್ಟೇನ್ಲೆಸ್ ಸ್ಟೀಲ್ ಫ್ಯಾಕ್ಟರಿ ಶುರು ಮಲ್ತ ಮುಲ್ಪ ಮಾತಾ ಬಗೆತ ಸ್ಟೇನ್ಲೆಸ್ ಸ್ಟೀಲ್ ಕಂಚಿ ಪಿತ್ತಳದ ಬಾಜನಲು ಉಂಡು. ಇಂದತ ಪಿರವುಡು ಎಂಕ್ಲೆನ ಸೋದರರನ್ನ ಬೆನ್ಪಾಟಿಗೆ ಉಂಡೊಂದು ಆರೋಪಂಡೇರು. ಹೊಸ ಸಂಸ್ಥೆಯಲ್ಲಿ ನಾವು ಎಲ್ಲ ಥರದ ಆ್ಯಂಟಿಕ್ಸ್, ಕಾಪರ್,
ಬ್ರಾಸ್, ಅಲ್ಯೂಮಿನಿಯಂ ಮತ್ತು ಸಿಲ್ವರ್ ಮತ್ತು ಇದು ಪ್ಲಾಸ್ಟಿಕ್ ವೇರ್, ಮೆಲ್ಮೋವೇರ್, ಕುಕ್ಕರ್ಸ್, ಈ ಎಲ್ಲ ವಸ್ತುಗಳನ್ನು ಮಾರಾಟ ಮಾಡುತ್ತೇವೆ. ವಿಶಾಲವಾದ ಇದು ದಕ್ಷಿಣ ಕನ್ನಡ ಜಿಲ್ಲೆಯೂ ಅಲ್ಲ, ಸಾಧಾರಣ ಸೌತು ಇದರಲ್ಲಿ ಯಾವುದು ಕರ್ನಾಟಕದಲ್ಲಿ ದೊಡ್ಡ ಸಂಸ್ಥೆ, ಸಾಧಾರಣ 6,000 to 7,000 ಸ್ಕ್ವೇರ್ ಫೀಟ್ ಇದೆ. ಇದರಲ್ಲಿ ನಾವು ಪ್ರಾರಂಭಿಸಿದ್ದೇವೆ. ಜನರು ನಮಗೆ ಇದನ್ನು ಒದಗಿಸಬೇಕು, ನಾವು ಅವರನ್ನು ಚಂದ ರೀತಿಯಲ್ಲಿ ಸೇವೆ ಮಾಡ್ತೇವೆ. ಸಂಸ್ಥೆದ ಪಾಲುದಾರರು ಕೃಷ್ಣಪ್ಪ ಉಚ್ಚಿಲ, ಹರ್ಷ ಉಚ್ಚಿಲ ಬೊಕ್ಕ ಅಶ್ವಿನಿ ಉಚ್ಚಿಲ ಬೊಕ್ಕ ಬಂಧುಲು ಕುಟುಂಬದಕ್ಲು ಗಿರಾಕಿಲು ಉದಿಪನಲ್ಲಿಸಡು ಪಾಲ್ಪಡೆದಿದ್ದರು. ವಕೀಲರನ ಆಫೀಸ್ಡ್ ಕಾನೂನು ಕಲ್ಪನಾ ಜವಂತಿ ಒಟ್ಟಿಗೆ ಲೈಂಗಿಕ ಉಪದ್ರವರನ್ನ ದೂರ ಉಪ್ಪುನ ವಕೀಲರು ರಾಜೇಶ್ ಭಟ್ನ ಬಂಧನ ಮಲ್ಪರೆ ನನ್ನಲ್ಲ ಸಾಧ್ಯ ಆತಜಿ. ರಾಜೇಶ್ ಭಟ್ ತರೆ ತಪ್ಪಾದಿತ್ತದು ಕುಡ್ಲದ ಪೊಲೀಸರು ಲುಕ್ಔಟ್ ನೋಟಿಸ್ ಜಾರಿ ಮಾಡಿದರು. ಕುಡ್ಲಡ್ ಕಾನೂನು ಕಲ್ಪನಾ ಜವಂತಿ ಒಟ್ಟಿಗೆ ಲೈಂಗಿಕ ಉಪದ್ರ ಕೊಡ್ತನ ದೂರ ಉಪ್ಪುನ ಕೇಸಿಗೆ ಸಂಬಂಧಪಟ್ಟದು ವಕೀಲರು KSN ರಾಜೇಶ್ ಭಟ್ ತರೆ ತಪ್ಪಾದಿತ್ತದು ಕುಡ್ಲದ ಪೊಲೀಸರು ಲುಕ್ಔಟ್ ನೋಟಿಸ್ ಜಾರಿ ಮಾಡಿದರು. ದೇಶಪುರದು ಪವನ್ ನಂಚ ವಿಮಾನ ತಾಣಲೆಗೆ ಲುಕ್ಔಟ್ ನೋಟಿಸ್ ಕೊಡ್ತುಂಡು. ಕೇಸದ ಬಗೆಟ್ ಕುಡ್ಲದ ಪೊಲೀಸರು ತನಿಖೆ ಚುರುಕು ಮಂತದಿತ್ತದು. ಆರೋಪಿ ವಕೀಲೆ ರಾಜೇಶ್ ಭಟ್ಟನ ಮಾತಾ ಬ್ಯಾಂಕ್ ಅಕೌಂಟನ್ನು ಪೊಲೀಸರು ಸೀಸ್ ಮಾಡಿದರು. ರಾಜೇಶ್ ನಾಡುಪತ್ಯರ ತಮಿಳುನಾಡು, ಆಂಧ್ರ, ಕೇರಳ ಬೊಕ್ಕ ಮಹಾರಾಷ್ಟ್ರ ಪೊಲೀಸರನ್ನ ಸಾಯನ್ನು ಕುಡ್ಲದ ಪೊಲೀಸರು ಕೇಂದ್ರ. ಅವರ ಹೆಸರಿನಲ್ಲಿದ್ದ ಒಟ್ಟು 12 ಬ್ಯಾಂಕ್ ಅಕೌಂಟ್ಗಳನ್ನು ನಾವು ಫ್ರೀಸ್ ಮಾಡಲಿಕ್ಕೆ ಸಂಬಂಧಪಟ್ಟ ಬ್ಯಾಂಕ್ಗೆ ರಿಕ್ವೆಷನ್ ಕೊಟ್ಟಿದ್ದೀವಿ. ಯಾಕಂದರೆ ಈ ಬ್ಯಾಂಕ್ಗಳಲ್ಲಿ ಹಣ ಇರೋದ್ರಿಂದ ಆ ಹಣದ ಟ್ರಾನ್ಸಾಕ್ಷನ್ ವಿಡ್ರಾ ಮಾಡುವಂಥದ್ದು ಅದು ಆಗಬಾರ್ದು ಅಂತ, ಮತ್ತು ಎಲ್ಲೇ ವಿಡ್ರಾ ಮಾಡಿದ್ರೆ ಇಂಟಿಮೇಷನ್ ಕೊಡಬೇಕು. ಅದ್ರ ಜೊತೆಗೆ ಲುಕ್ಔಟ್ ಸರ್ಕ್ಯುಲರ್ ಅಂತ ಹೇಳ್ತೀವಿ, LOC ಅಂತ ಹೇಳ್ತೀವಿ. ಅದನ್ನು ನಾವು IBಗೆ ಬರೆದು ಈ ವ್ಯಕ್ತಿ ಯಾವುದೇ ಒಂದು ಏರ್ಪೋರ್ಟ್ಗೆ ಮೂಮೆಂಟ್ ಮತ್ತು ವಿದೇಶಕ್ಕೆ ಅಥವಾ ಬೇರೆ ಬೇರೆ ಏರ್ಪೋರ್ಟ್ ಮೂಮೆಂಟ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಲುಕ್ಔಟ್ ಸರ್ಕ್ಯುಲರನ್ನು ಕೂಡ ಇಶ್ಯೂ ಮಾಡಿದ್ದೀವಿ. ಮತ್ತು ನಾವು ಈ ವ್ಯಕ್ತಿಯ ಓಡಾಟ ಆಂಧ್ರ, ತಮಿಳುನಾಡು ಈ ಭಾಗದಲ್ಲೆಲ್ಲ ಇದ್ದಿದ್ರ ಬಗ್ಗೆ ಮಾಹಿತಿ ಒಂದು ಹಿನ್ನೆಲೆಯಲ್ಲಿ ಕನ್ನಡ, ಮಲಯಾಳ, ತೆಲುಗು, ತಮಿಳು, ಹಿಂದಿ ಮತ್ತು ಇಂಗ್ಲೀಷ್ ಒಟ್ಟು 6 ಭಾಷೆಗಳನ್ನು ನಾವು ಸಂಬಂಧಪಟ್ಟ ರಾಜ್ಯಗಳ ಪೊಲೀಸ್ ಕಚೇರಿಗಳಿಗೆ ಈ ವ್ಯಕ್ತಿಯ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಈ ವ್ಯಕ್ತಿ ಎಲ್ಲೇ ಕಂಡು ನಮಗೆ ಮಾಹಿತಿಯನ್ನು ಕೊಡಬೇಕು. ತನಿಖಾಧಿಕಾರಿ ಮತ್ತು ನಮ್ಮಗಳನ್ನು ಕಮ್ಯುನಿಕೇಷನ್ ಮಾಡಿದ್ದಾರೆ. ಸೊ ಆದಷ್ಟು ಬೇಗ ಈ ವ್ಯಕ್ತಿಯನ್ನು ಅರೆಸ್ಟ್ ಮಾಡಬೇಕು. ಶ್ರೀ ಅಮೃತೇಶ್ವರ ಯಕ್ಷಗಾನ ಪ್ರತಿಷ್ಠಾನ ತಿರುವೈಲು ವಾಮಂಜಿರುಂದೆತ 8ನೇ ವರ್ಷದ ಆಚರಣೆಯಲ್ಲಿ ಕೊಡು ಐತಾರ ಅಮೃತೇಶ್ವರ ದೇವಸ್ಥಾನ ಕೈತಲ್ದ ಅಮೃತೇಶ್ವರ ಆಂಗ್ಲ ಮಾಧ್ಯಮ ಶಾಲೆದ ಸಭಾಂಗಣಡು ಸಾಯುಜ್ಯ ಸಂಗ್ರಾಮ ಆಟ ಅಟ್ಟಣೆ ಆದಿತ್ತಂಡು. ಕುಡುಪು ಕೃಷ್ಣರಾಜ ತಂತ್ರಿಯರು ಉದಿಪನ ಮಲ್ತಿನ ಕಾರ್ಯಕ್ರಮಟು ಶ್ರೀಕೃಷ್ಣ ಭಟ್ ಪೈವಳಿಕೆ, ಜಯ ಆಚಾರ್ಯ, ಪಡು ಬುಡಂತಿಲ ಬೊಕ್ಕ ಕುಮಾರಿ ಬಿಂದಿಯಾ ಎಲ್ ಶೆಟ್ಟಿ ಮಕ್ಳಿಗೆ ತಮ್ಮನದ ಮರ್ಯಾದೆ ಮಲ್ತೇರು. ಶ್ರೀ ಅಮೃತೇಶ್ವರ ಯಕ್ಷಗಾನ ಪ್ರತಿಷ್ಠಾನ ತಿರುವೈಲು ವಾಮಂಜರುಂದೆತ 8ನೇ ವರ್ಷದ ಆಚರಣೆಯಲ್ಲಿ ಕೂಡ ಐತಾರ ಅಮೃತೇಶ್ವರ ದೇವಸ್ಥಾನ ಕೈತಲ್ದ ಅಮೃತೇಶ್ವರ ಆಂಗ್ಲ ಮಾಧ್ಯಮ ಶಾಲೆದ ಸಭಾಂಗಣಡು ಸಾಯುಜ್ಯ ಸಂಗ್ರಾಮ ಆಟ ಅಟ್ಟಣೆ ಆದಿತ್ತಂಡು. ಬಿನ್ನೆರ್ನ ಒಟ್ಟು ಸೇರಿಗೆಡು ಕುಡುಪು ಕೃಷ್ಣರಾಜ ತಂತ್ರಿಯರು ಕಾರ್ಯಕ್ರಮ ಉದಿಪನ ಮಲ್ತಿರ. ಕೃಷ್ಣರಾಜತಂತ್ರಿ ಪಾತ್ರದ ಯಕ್ಷಗಾನ ಕ್ಷೇತ್ರ ಕಲೆ ದೇವರಿಗೆ ಪ್ರಿಯವೈನ ಕಲೆ. ಲೋಕದ ಜನ ಮೆಚ್ಚಿದಿನ ತುಳುನಾಡ ಜನಕ್ಲೆನ ನೆತ್ತೆರಡೆ ಸೇರ್ದು ಉಪ್ಪನ ಕಲೆ. ದೇವಸ್ಥಾನದ ಪದಾರ್ಥಿ ಆದಿತ್ತದೆ ಪಾರ್ತಿ ಸುಬ್ಬಗೆ ಪಾರ್ತಿ ಪಂಪನ ಪುದರ್ ಬತ್ತದಿಪ್ಪೊಡು. ಪಾರ್ತಿ ಸುಬ್ಬೆ ಯಕ್ಷಗಾನನು ದೇವಸ್ಥಾನಡಿ ಬುಲೆಪಾದೆಂದು ಆರಪಂಡೆರ. ಆದಿ ನಾಟ್ಯ ಗುರು ಆಂಚಿತನ ಅಮೃತೇಶ್ವರ ದೇವರನ್ನ ಪುದಾರನದ್ದಿ ಒಂದು 6ನ ಸನ್ನಿಧಾನಡೆ ನಮ್ಮ ತುಳುನಾಡದ ಗಂಡು ಕಲೆ ಎಂದು ಪಂಪಿನ ಪುಗರ್ತಿನ ಪಡೆಯೊಂದಿತ್ತಿನ ಯಕ್ಷಗಾನ ಕಲ್ಪೊಡು ಅವಿನ ಪ್ರದರ್ಶನ ಮಲ್ಪೊಡು ಪಂಪಿನ ಒಂದು ಸದುದ್ದೇಶನದಿ ಒಂದು ಮಾತೆಲ್ಲ ಸೇರೊಂದು ಈ ಪ್ರತಿಷ್ಠಾನನ ಕಟ್ಟದು 8ನೇ ವರ್ಷ ಬುಳೆಪಾದರು. ಯಕ್ಷಗಾನದ ಮಿತ್ತಿತ್ತಿನ ಪ್ರೀತಿ, ನಮ್ಮ ಕಲೆಯ ಸಂಸ್ಕೃತಿ ನೆತ್ತ ಬಗ್ಗೆ ಎತ್ತಿನ ಅಭಿಮಾನದವರ ಈ ಸಂಸ್ಥೆನು 8ನೇ ವರ್ಷ ಎಡ್ಡ ರೀತಿಡು ಮಾತೆಲ್ಲ ನಡಬುಡಾದರು. ನೆಕ್ ಪ್ರತ್ಯೇಕವಾದ ಮಾತೆರನ್ನೆಲ್ಲ ಅಭಿನಂದನೆ ಮಲ್ಪುರಂಚಿತನ ಕಾಲಘಟ್ಟಕ್ಕೆ ಮುಟ್ಟದು. ನನ್ನ ಬರ್ಪಿನ ದಿನಮಾನಲೆಡು ಅನೇಕ
ಎಡ್ಡೆ ಕೆಲಸನಲ್ಲೇನು ಮಲ್ಪಲಕ ಆವಡು. ಗಣೇಶ ಕಲಾವೃಂದ ಪೈವಳಿಕೆದ ಕೃಷ್ಣ ಭಟ್ ಪಡುಬಡಂತಿಲ್ಲದ ಜಯ ಆಚಾರ್ಯ ಬೊಕ ಕುಮಾರಿ ಬಿಂದಿಯ ಎಲಿಶೆಟ್ಟಿ ಮೊಕ್ಲೆಗ್ ತಮ್ಮನದ ಮರ್ಯಾದೆ ಮಲ್ತೆರ. ಶ್ರೀ ಕೃಷ್ಣ ಭಟ್ ಪಾತಿರ್ದು ಯಕ್ಷಗಾನಗೋ ಕಲೆ ದಿಂಜುಡು ಪಂಡದಾಂಡ ವೇಷಭೂಷಣ ಅಗತ್ಯ ಇಂಕ ಮಲ್ತಿ ತಮ್ಮನ ಉಲಾಯಿ ಚೌಕಿಡು ಏರ್ಮಾತ ಉಲ್ಲೆರ ಅಕ್ಲಿಗೆ ಸಂದುಡು ಪಾಕಜನತ ಶ್ರಮ ಎಂದೆಟ್ಟು ಉಂಡೊಂದು ಪಂಡೆರ. ಮೊದಲೆಲ್ಲ ಹವ್ಯಾಸಿ ತಂಡಗಳು ಆಡುವ ಪ್ರಸಂಗವೇ ಅಲ್ಲ. ಹವ್ಯಾಸಿ ತಂಡಗಳು ನರಕಾಸುರ ಮೋಕ್ಷ, ಸುದರ್ಶನ ವಿಜಯ, ಭಾರ್ಗವ ವಿಜಯ ಇತ್ಯಾದಿ ಪ್ರಸಂಗಗಳು. ಹವ್ಯಾಸಿಗಳಿಗೆ ಕಷ್ಟವಾದಂಥ ಪ್ರಸಂಗಗಳನ್ನೇ ಆರಿಸಿ ಅದನ್ನು ಯಶಸ್ವಿಯಾಗಿ ರಂಗದಲ್ಲಿ ತೋರಿಸಿ ಕೊಟ್ಟಿದ್ದಾರೆ. ಆದ್ದರಿಂದ ಈ ಸಂದರ್ಭದಲ್ಲಿ ನಾನು ಬಹಳ ಸಂತೋಷದಿಂದ ಹೇಳಲಿಕ್ಕೆ ಇಚ್ಛೆ ಪಡುವಂಥ ವಿಚಾರ, ಅತ್ಯಂತ ಶಿಸ್ತಿನ ತಂಡ ಅಲ್ಲದೆ ಬರುವಂಥ ಎಲ್ಲ ಅತಿಥಿಗಳು ಅಥವಾ ಕಲಾಭಿಮಾನಿಗಳು ಎಲ್ಲರಲ್ಲಿಯೂ ಕೂಡ ಅತ್ಯಂತ ಸಹೃದಯತೆಯಿಂದ ಪ್ರೀತಿಯಿಂದ ವ್ಯವಹರಿಸುತ್ತಾ ಗುರುಗಳಲ್ಲಿ ಕೂಡ ಅತ್ಯಂತ ಗೌರವದ ಭಾವನೆ ಅಭಿಮಾನವನ್ನು ಹೊಂದಿದವರು. ಈ ಸಂಸ್ಥೆ ಇಂದು ವಾರ್ಷಿಕೋತ್ಸವದ ಈ ವೇದಿಕೆಯಲ್ಲಿ ನನ್ನನ್ನು ಅತ್ಯಂತ ಪ್ರೀತಿಯಿಂದ ಅಭಿಮಾನದಿಂದ ಗೌರವಿಸಿದ್ದೀರಿ. ಶ್ರೀ ದುರ್ಗಾ ಕನ್ಸ್ಟ್ರಕ್ಷನ್ ವಾಮಂಜೂರುದ ಸತೀಶ್ ಶೆಟ್ಟಿ ಮೂಡು ಜಪ್ಪು ಗೊತ್ತು ಗುರುಕಾರ್ಮೆ ವಹಿಸ್ತು ಪಾತಿರ್ದು ಗುರು ಇಜ್ಜಂದೆ ಬಾಲೆ ಪಾಠ ಕಲ್ತಂಡ ಐಕಬಿಲ ಇಜ್ಜಿ ಈ ಪ್ರತಿಷ್ಠಾನಗೂ ರಾಕೇಶ್ ಟೈ ಅಡ್ಕ ಎಡ್ಡೆ ಯಕ್ಷಗಾನ ಗುರು ತಿಕದರೆಂದು ಪಂಡಿನಾರು ಎಳ್ಯ ಉಪ್ಪನಗ ಅಮೃತೇಶ್ವರ ದೇವಸ್ಥಾನಡು ನಡತೊಂದಿತ್ತಿನ ಆಟದ ಬಗೆಟ್ ನೆಂಪು ಮಂತೊಂಡ್ಯರ. ಯಕ್ಷಗಾನ ಮುಂದುವರಿಸಿದ ಕೋಡ್ನಾಂಡ ಮುಂದುವರ್ತೊಂದು ನೀನು ಒರಿಪೋಡು ಪಂಪಿನ ಕೆಲಸವನ್ನು ನಮ್ಮ ದೀಪಕ್ ಶೆಟ್ಟಿ ಲಿಂಗಮಾರು ಮೇರೆ ಬಾರಿ ನೆಟ್ಟು ಶ್ರಮ ಪಡೆಯೊಂದು ಅದರೊಟ್ಟಿಗೆ ಅವತ್ತೊಂಜಿ ಸಮಾಜ ತಂಡನ ಕಟ್ಟೊಂದು ಐಟಿತ್ತಿನ ಕಷ್ಟನ ಮಾತ ಮನಸ್ಸುಡು ತಾಳ್ಮೆಡು ಅವನು ವ್ಯವಹರಿಸ ಒಂದು ಮಾತ್ರೆಯನ್ನು ಒಟ್ಟಿಗೆ ತಂದು ಇನಿಮಿಟ ಪೊರ್ಲುದ ಆ ಯಕ್ಷಗಾನದ ಕಲೆನ ಉರಿದುಂಬಿಸಾದು ನಮ್ಮ ಬೊಂಬೈದ ಪ್ರದೇಶವು ಹೋದು ಬಾರಿ ಪೊರ್ಲದ ಸೇವೆನ ಅಲ್ಪ ಮಲ್ತದು ಅವನು ಎಡ್ಡ ರೀತಿದ ಅಗಲು ಪ್ರಶಂಸೆಯನ್ನು ಪಡೆಯೊಂದು ಬತ್ತದ ಐನಿಂತ ಕಾರ್ಯಕ್ರಮ ಎಡ್ಡ ರೀತಿಯ ನಡಪಾಂದು ವೈದ್ಯರು. ಕಾರ್ಪೊರೇಟರ್ ಹೇಮಲತಾ ರಘು ಸಾಲ್ಯಾನ್, ಉದ್ಯಮಿ ಚಂದ್ರಹಾಸ ರೈ, ಅಮೃತೇಶ್ವರ ಶಾಲೆದ ಕೋಶಾಧಿಕಾರಿ ಜಯರಾಮ ಶೆಟ್ಟಿ ಜ್ಯೋತಿಷ್ಯರ್, ನಾಗರಾಜ ಪಂಡಿತ್, ರಾಜ್ಕುಮಾರ್ ಶೆಟ್ಟಿ ತಿರುವೈಲಗುತ್ತು, PA ಡೆವಲಪರ್ಸ್ದ ಪದ್ಮನಾಭ ಆಳ್ವ, ಲಕ್ಷ್ಮಣ ಕೊಟ್ಟಾರಿ ಪರಾರಿ, DB ಕನ್ಸ್ಟ್ರಕ್ಷನ್ದ ದಯಾನಂದ ಬಂಗೇರ, ಯಕ್ಷಗಾನ ಗುರು ರಾಜೇಶ್ ರೈ ಅಡ್ಕ, ದೀಪಕ್ ಶೆಟ್ಟಿ ಪಾಲ್ದೊಂಡ್ಯರು. ಅಮೃತೇಶ್ವರ ಯಕ್ಷಗಾನ ಪ್ರತಿಷ್ಠಾನದ ಪದಾಧಿಕಾರಿಗಳು ಬೊಕ ಸದಸ್ಯರು ಒಟ್ಟುಗಿತ್ತೆರು. ಇನ್ನರ್ ವೀಲ್ ಕ್ಲಬ್ ಆಫ್ ಮಂಗಳೂರು ಸೌತ್ ಕರ್ನಾಟಕ ಇಂಡಿಯಾದ ನಿಲೆಟ್ ನಡೆತಿನ ಕಾರ್ಯಕ್ರಮಟ್ಟು ಇನ್ನರ್ ವೀಲ್ ಕ್ಲಬ್ ಜಿಲ್ಲಾ ಕುರ್ಕಾರ್ದಿ ಪುಷ್ಪ ಗುರುರಾಜರನ ಅಧಿಕೃತ ಭೇಟಿ ಕೊರ್ಪನ ಕಾರ್ಯಕ್ರಮ ಸೋಮವಾರ ಕುಡ್ಲದ ಹೋಟೆಲ್ ಓಷನ್ ಪರ್ಲಡ್ ನಡೆತಂಡು ಪ್ರತಿಭಾ ಪುರಸ್ಕಾರ ಸಾಧಕರಿಗೆ ಮರ್ಯಾದೆ ಬೊಕ ಸಾಂಸ್ಕೃತಿಕ ಕಾರ್ಯಕ್ರಮಲು ಅಟ್ಟಣೆ ಆದಿತ್ತಂಡು. ಇನ್ನರ್ ವೀಲ್ ಕ್ಲಬ್ ಆಫ್ ಮಂಗಳೂರು ಸೌತ್ ಕರ್ನಾಟಕ ಇಂಡಿಯಾದ ನಿಲೆಟ್ ದಿವನ್ನ ಕಾರ್ಯಕ್ರಮಟ್ಟು ಇನ್ನರ್ ವೀಲ್ ಕ್ಲಬ್ ಜಿಲ್ಲಾ ಗುರುಕಾರ್ದಿ ಪುಷ್ಪಾ ಗುರುರಾಜ್ರನ ಅಧಿಕೃತ ಭೇಟಿ ಕೊಪ್ಪನ ಕಾರ್ಯಕ್ರಮ ಸೋಮವಾರ ಕುಡ್ಲದ ಹೋಟೆಲ್ ಓಷನ್ ಪರ್ಲಡ್ ನಡೆತಂಡು. ಪುಷ್ಪಾ ಗುರುರಾಜ್ ಪಾತ್ರದ ಸಂಸ್ಥೆದ ಸಮಾಜಗೂ ಪ್ರಯೋಜನಾಪನಂಚಿನ ಕೆಲಸಲೆನ ಬಗೆಟ್ ತಿರಿಪಾದು ನನಲಾತು ಸಮಾಜಗೂ ಉಪಕಾರದ ಕೆಲಸಲೆಡು ಸೇರನುಡೊಂದು ಸದಸ್ಯರಿಗೆ ಪಂಡಿರು. Inner Wheel has given me a platform to shape my life
And whatever I am here today, it's all because of Innerville. I never felt, I have been a member since 31 years, but I never felt that even a single day, why did I join this club, this organization. Every day was a new experience for me. Now every day is a unique experience for me now after becoming the chairman. And after entering the district also, every year I was feeling how should be a person can be there on the dais for 7-8 years, but I never felt that. When I sit there, I keep observing or following something that what can I have a takeaway from that day's program or meeting. It has given me a lot of takeaways. Entirely it has shaped my life, my personality. I give the entire credit to Innerville organization. ಇನ್ನರ್ವಿಲ್ ಕ್ಲಬ್ ಮಂಗಳೂರು ಸೌತ್ ಗುರ್ಕಾರ್ದಿ ಲತಾ ಅಶೋಕ್ ಕಾರ್ಯಂತಿರ್ ಶ್ರೀಲತಾ ಎನ್ಗೆ ರಜನಿ ಭಟ್ ಶ್ರೀಜಾ ನಂಬಿಯಾರ್ ಪಾಲ್ದೊಂಡಿರು. ಕಲ್ಪನಕ್ಲೆಗೆ ಪ್ರತಿಭಾ ಪುರಸ್ಕಾರ, ಸಾಧಕರಿಗೆ ಮರ್ಯಾದೆ ಅರ್ಪಣೆ, ಆಶಾ ಕಾರ್ಯಕರ್ತರಿಗೆ ತಮ್ಮನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾತ ಅಟ್ಟಣೆ ಆದಿತ್ತಂಡು. ಪ್ರಧಾನಿ ನರೇಂದ್ರ ಮೋದಿಯರ್ನ ಕೈತಲ್ದೆ ಉಂತುದು ಚಾಪರ್ಪುನ ಭಾಗ್ಯನು ತಾನು ಎನ್ನದೇ ಇಜ್ಜಾಂಡು ಪ್ರಶಸ್ತಿಗೆ ತಾನು ಸುರೂಕಾದ ಪ್ರಧಾನಿ ನರೇಂದ್ರ ಮೋದಿ ಸಂಸದರ ನಳಿನ್ ಕುಮಾರ್ ಕಟೀಲ್ ಜಿಲ್ಲಾಧಿಕಾರಿ ಸೇರ್ದು ಮಾತರಿಗ್ಲ ಕೈ ಮುಗಿದು ಸೊಲ್ಮೆ ಸಂದಾವೆಂದು ಪದ್ಮಶ್ರೀ ಪ್ರಶಸ್ತಿದೆ ತೊನ್ನ ಹರೇಕಳ ಹಾಜಬೀರ್ ಪಂತಿರು. ಪ್ರಶಸ್ತಿದೆ ತೊಂದು ಡಿಲ್ಲಿಡ್ದು ಅಂಗಾರೆ ಕುಡ್ಲಗ್ ಬತ್ತಿನ ಅರೆನು ಜಿಲ್ಲಾಧಿಕಾರಿ ನಡಪಾಯಿನ ತಮ್ಮನದ ಮರ್ಯಾದೆ ಕಾರ್ಯಕ್ರಮಟು ಆರು ಪಾತಿರಿಯರು. ಸೋಮವಾರ ಡಿಲ್ಲಿದ ರಾಷ್ಟ್ರಪತಿ ಭವನಡು ರಾಷ್ಟ್ರಪತಿ ರಾಮನಾಥ ಕೋವಿಂದರನ ಕೈಟ್ ಪದ್ಮಶ್ರೀ ಪ್ರಶಸ್ತಿದೆ ತೊಂದು ಅಂಗಾರೆ ಬಜ್ಪೆದ ಅಂತಾರಾಷ್ಟ್ರೀಯ ವಿಮಾನ ತಾಣಗೂ ಬತ್ತಿನ ಅಕ್ಷರ ಸಂತ ಹರೇಕಳ ಹಾಜಬೆರೆನ ಭಾರಿ ಗೌಜಡ್ ಎತ್ಕೊಂಡ್ಯಾರ. ಹಾಜಬೆರೆನ ಎತ್ಕೊನಿಯರ ಜಿಲ್ಲಾ ಆಡಳಿತದ ಅಧಿಕಾರಿಗಳು ಹಾಜರಿತ್ತೇರ. ಕುಡ್ಲಡ್ ಜಿಲ್ಲಾಧಿಕಾರಿ ಆಫೀಸ್ ಆತ್ಮೀಯವಾದಿ ಎತ್ಕೊಂಡು ಮರ್ಯಾದೆ ಮಲ್ತೇರ. ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ವಿ. ರಾಜೇಂದ್ರ ಶಾಲುಬಕ ಮಾಲ್ಪಾಡ್ದು ತರಿಕ ಪೇಟದಿದ್ದು ತಮ್ಮನ ಮಲ್ತೇರ. ಹಾಜಪೇರ್ ಪಾತ್ರದ ಸೆಂಟ್ರಲ್ ಮಾರ್ಕೆಟಡ್ ಚಿತ್ರಬಳಿ ಮಾರೊಂದಿತ್ತಿನ ಎಂಕ್ ಪದ್ಮಶ್ರೀ ಪ್ರಶಸ್ತಿ ಕೊಡ್ತೇರ. ಈ ಪ್ರಶಸ್ತಿಗೆ ತಾನು ಸುರೂಕಾದ ಪ್ರಧಾನಿ ನರೇಂದ್ರ ಮೋದಿ, ಸಂಸದರ ನಳಿನ್ ಕುಮಾರ್ ಕಟೀಲ್, ಜಿಲ್ಲಾಧಿಕಾರಿ ಸೇರ್ದು ಮಾತರಿಗ್ಲ ಕೈ ಮುಗಿದು ಸೊಲ್ಮೆ ಸಂದಾವೆ. ಜಿಲ್ಲಾಧಿಕಾರಿ ಮಲ್ತಿನ ಸಾಯಗು ಏತು ಸೊಲ್ಮೆ ಪಂಡಲ ಯಾವಂದೊಂದು ಪಂಡೇರ. ಪ್ರಧಾನಿ ನರೇಂದ್ರ ಮೋದಿಯರ್ನ ಕೈತಳ್ದೆ ಉಂಟುದು ಚಾಪರ್ಪುನ ಭಾಗ್ಯನು ತಾನು ಎನ್ನದೇ ಇಚ್ಚಿಂದು ಹಾಜಪೇರು ಭಾರಿ ಖುಷಿಟ್ಟು ಪಂಡೇರ. ಜಿಲ್ಲಾ ಅಧಿಕಾರಿ ಕೈ ಮುಗಿತೇನೆ, ಈ ಮಾತು ಇನ್ನೇ ಸತ್ಯ ಹೇಳ್ತಾನೆ. ಈ ಮಣ್ಣಿಂದ, ಕರ್ನಾಟಕ ಮಣ್ಣಿಂದ ನಾನು ಚಪ್ಪಲು ಹಾಕಿ ನಾನು ಈ ಮಾತು ಜಿಲ್ಲಾಧಿಕಾರಿ ಮುಖಂದ ಈ ಸತ್ಯ. ಒಬ್ಬ ಪ್ರಧಾನಮಂತ್ರಿ 130 ಕೋಟಿ ಇದ್ದ ಆಳುವ ಮನೆ, ಒಬ್ಬ ಬಡತನ ಇದ್ದವನು ಈ ಮಾತು ಅವರು ಇನ್ನೇ ಹೇಳಿದರು ಸರ್, ಮಾಧ್ಯಮ ಮಿತ್ರರೇ. ಇದು ಸತ್ಯ. ಇದರಲ್ಲಿ ನಾನು ಏನು ಪಂಚಾಯಲ್ಲ. ನಂತರ ನನಗೆ ರಾಷ್ಟ್ರಪತಿ ಅವರು ಸಿಕ್ಕಿದ್ರು. ಆ ನಂತರ ಬೇರೆ ಬೇರೆ ನಮ್ಮ ಕನ್ನಡದವರು ಮೇಡಮ್ ಸಿಕ್ಕಿದ್ರು. ಅವರಿದ್ದರು ಕನ್ನಡದಲ್ಲಿ ಕೂಡ ನಾನು ಕೂಡ ಕನ್ನಡದವರು ಅಂತ ಹೇಳಿದರು. ನಾನು ಅವರು ಸಹಾಯ ಕೂಡ ಕೇಳ್ತೀನಿ, ಯಾಕೆಂದರೆ ನಳಿನ್ ಕುಮಾರ್ ಕಟೀಲ್ ಅವರು ಕ್ಷೇತ್ರದ ನಾನು ಕೂಡ ಕನ್ನಡದವರು ಮೇಡಮ್ ಹೇಳಿದರು. ಆ ಈ ಸಂದರ್ಭದಲ್ಲಿ ನಾನು ಹೈಕಮಾಂಡ್
ಎಲ್ಲಿ ಕಳಿಸಿದ್ರು ಅವರು ನಳಿನ್ ಕುಮಾರ್ ಕಟೀಲ್ ಅವರು ನನ್ನನ್ನು ಈ ಸಹಾಯ ಮಾಡಿ ಏನಾದರೂ 1 ಕೋಟಿವರೆಗೆ ನಾವು ಸಾಗಬೇಕಾದ್ರೆ ಒಂದು ಪದವಿಪೂರ್ವ ಕಾಲೇಜ್ ಆಗಬೇಕು ಅವರ ಕಿಮ್ಮತ್ತೇವೆ ಕೊಡ್ತೂ ಇದಿಲ್ಲ. ಜಿಲ್ಲಾಧಿಕಾರಿ ನನ್ನ ಮಾಯಲ್ಲಿ ಬಂದ ಮಾತು ಹೇಳಿದ್ದೀನಿ ಸರ್, ನನ್ನ ಜೀವಮಾನದಲ್ಲಿ ನಾನು ಒಬ್ಬ ಸೆಂಟ್ರಲ್ ಮಾಡಿಕೆ ಇಸಾಕಾಜಿ ಏನಿದ್ದಾರೆ ಅವ್ರ ಕೈಯಿಂದ ಒಂದು ಸಾಲ ತಗೊಂಡು ಓಡಾಡ ಮನುಷ್ಯ. ಇವತ್ತು ನನಗೆ ನನ್ನ ಜೀವಮಾನ ಎಂತೂ ಕಾಣದೆ ಎಣ್ಣೆದು ಸಾಕ್ಷಿ ಭಾರತದ ಒಬ್ಬ ಮೂಲೆಯಲ್ಲಿದೆ, ನಿನ್ನೆದು ಕೊಟ್ಟದ್ದು ಇದೇ ನನಗೆ ನನಗೆ ಆಸ್ತಿ. ನನ್ನ ಜೀವಮಾನದಲ್ಲಿ ಎಂಟು ಕಾಣಿಸಿಕಲ್ಲ, ಹೆಂಡತಿ ಮಕ್ಕಳು ಹುಷಾರಿಲ್ಲ ಏನಿದ್ರಿ, ನನ್ನ ಜೀವಮಾನದಲ್ಲಿ ಇದೇ ಸಾಕ್ಷಿ. ರಡ್ಡು ಸರತ 20 ಪ್ರಜಾಪ್ರಭುತ್ವ ದಿನಾಚರಣೆದ ಪೊರ್ತುಡು ಹರೆಕಳ ಹಾಜಬರಿಗೆ ಪದ್ಮಶ್ರೀ ಪ್ರಶಸ್ತಿ ಘೋಷಣೆ ಆದಿತ್ತಂಡ. ಮಾರ್ಚ್ ಕೊರಿಯರೆ ನಿಘಂಟಾದ ಕೊರೋನಾ ಲಾಕ್ಡೌನ್ ಇಂಚಮಾತ ಕಾರಣೋಡು ಕಾರ್ಯಕ್ರಮ ನಡೆದಿಜ್ಜಾಂಡು ಸೋಮವಾರ ಡಿಲ್ಲಿಡ್ ಪ್ರಶಸ್ತಿದೆ ತೊಂದಿರ. ರಾಷ್ಟ್ರಪತಿ ಭವನೋಡು ಅರೆನ ಪುದರ್ಲೆಪ್ಪನಗ ಬಜಿ ಕಾರ್ಡು ಪೋತಿರ. ರಾಷ್ಟ್ರಪತಿಯರ್ನ ಕೈತಲ್ಪೋನಗ ಒಂದುದು ಪ್ರಶಸ್ತಿದೆ ತೊನ್ನಗ ಪಿರಾರು ಕುಲ್ಲುದಿನ ಜಾಗೆಗೆ ಬಂದಗಲ ಕೈ ಮುಗಿದೆ ಎತ್ತಿರ. ಪಾಪದ ಪಸುಪ ತುಳು ಜನಕ್ಲನ ಪಾತಿರ ಹಾಜಪಿರಗ ಪಂಡಿನಂಚ ಎತ್ತಂಡು. ಕೊರೋನಾ ಸಿಕ್ಕ ಲೋಕದೊರ್ಮೆಗ್ ಕಾರದಿದ್ದು ಭಾರಿ ಕಷ್ಟ ನಷ್ಟ ಎದುರ್ಸಾಯಿನ ಪೊರ್ತೊಡೆ ಇತ್ತೆ ಗಲ್ಫ್ ದೇಶಲೆಗ್ ಪೋಪನಕ್ಲೆಗ್ ವಿಮಾನ ಟಿಕೆಟ್ ಬೆಲೆನ ಬರೋಬರಿ ಏರಾದು ಬೆಚ್ಚ ಮುಟ್ಟಾದಿರ. %200 ದಾತ್ ಟಿಕೆಟ್ ಬೆಲೆ ಏಡ್ದಂಡು. ಕೋವಿಡ್ ಸಿಕ್ ಬರ್ಪುನೆಡ್ದುಂಬು ಕುವೈಟ್ಗೆ ₹11,000 ಇತ್ತಿನವಲು ಇತ್ತೆ ಖರ್ಚಿ 1,30,000 ಏಡ್ದಂಡು. ಕೊರೋನಾ ಸಿಕ್ ಬತ್ತಿನೆಡ್ದು ಬೊಕ್ಕ 2 ವರ್ಷ ಆಯ್ರೆ ಅನ್ನಗ ದುಬೈ ಸೇರ್ನಂಚ ಗಲ್ಫ್ ದೇಶಲೆಗ್ ಪೋಯರೆ ಕಾತೊಂದಿತ್ತಿನ ಜನಕ್ಲೆಗ್ ವಿಮಾನ ಟಿಕೆಟ್ ಬೆಲೆನ %200 ದಾತ್ ಏರಾದ್ ಭಾರಿ ಮೆಚ್ಚ ಬುಟ್ಟಾದಿರ. ನವೆಂಬರ್ 7 ಕುಡ್ಲ ಬೆಂಗಳೂರು ಬೊಕ್ಕ ಗೋವರ್ದು ದುಬೈಗೆ ಟಿಕೆಟ್ ಬೆಲೆ 21,000, 22,000, 28,000 ಬೊಕ್ಕ ₹31,000 ಇತ್ತಂಡು. ನವೆಂಬರ್ 8 ಎರ್ತೆ ಆದ್ ₹38,000 ₹50,000 ಮುಟ್ಟ ಆತಂಡು. ಕೋವಿಡ್ ದುಂಬು ಕುವೈಟ್ಗೆ ₹11,000 ವಿಮಾನ ಟಿಕೆಟ್ ಬೆಲೆ ಇತ್ತಂಡು. ಆಂಡ ಇತ್ತೆ ಖರ್ಚಿ 1,30,000 ಏರ್ದಂಡು. ಇತ್ತದ ಸ್ಥಿತಿಗತಿಟ ಅಕ್ಲು ಪಿರಬತ್ತಂಡ ಅಕ್ಲೆನ ಬೇಲೆಕಳೆವಣ್ಣ ಅಪಾಯುಡುಲ್ಲೇರು. ಇತ್ತೆ ಕುಡರನಿತ ಮಲ್ಲ ಸುದ್ದಿಲು. ವಿಶ್ವೇಶ್ವರ ತೀರ್ಥ ಸ್ವಾಮೀಜಿಲನ ಮರಣೋತ್ತರ ಪದ್ಮ ವಿಭೂಷಣ ಪ್ರಶಸ್ತಿದೆ ತಂದು ಡಿಲ್ಲಿಡ್ ಪ್ರಧಾನಮಂತ್ರಿಯರನ್ನು ಭೇಟಿ ಮಲ್ತಿನ ಪೇಜಾವರ ಮಠಾಧೀಶರ. ಅಯೋಧ್ಯೆ ಶ್ರೀರಾಮ ಮಂದಿರ ಬಗಿಟ್ ನರೇಂದ್ರ ಮೋದಿ ಬೊಕ್ಕ ವಿಶ್ವ ಪ್ರಸನ್ನ ತೀರ್ಥ ಸ್ವಾಮೀಜಿ ಪಾತ್ರೆ ಕತೆ. ಪದ್ಮಶ್ರೀ ಪ್ರಶಸ್ತಿದೆ ತಂದು ಕುಡ್ಲಗ್ ಬತ್ತಿನ ಹರೆಕಳ ಹಾಜಪೆರೆನ ಬಜಪೆ ವಿಮಾನ ತಾನುಡು ಎತ್ಕೊನ್ನ ಜಿಲ್ಲಾಡಳಿತ. ಕುಡ್ಲಡ್ ತಮ್ಮನದ ಮರ್ಯಾದೆ ಮಲ್ತಿನ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ವಿ. ರಾಜೇಂದ್ರ. ಕುಡ್ಲದ ರಥಬೀದಿ ದೇವಕೃಪಾ ಕಠೋನೋಡು ನ್ಯೂ ರವಿ ಇಂಡಸ್ಟ್ರೀಸ್ ಸಂಸ್ಥೆ ಉದಿಪನ ಇನ್ನರ್ ವೀಲ್ ಕ್ಲಬ್ ಆಫ್ ಮಂಗಳೂರು ಸೌತ್ ಕರ್ನಾಟಕ ಇಂಡಿಯಾಗ್ ಇನ್ನರ್ ವೀಲ್ ಕ್ಲಬ್ ಜಿಲ್ಲಾ ಗುರ್ಕಾರ್ದಿ ಪುಷ್ಪಾನ್ ಗುರುರಾಜ್ ಅಧಿಕೃತ ಭೇಟಿ. ಶ್ರೀ ಅಮೃತೇಶ್ವರ ಯಕ್ಷಗಾನ ಪ್ರತಿಷ್ಠಾನ ತಿರುವೈಲ್ವಾ ಮಂಜೂರದ 8ನೇ ವರ್ಷದ ಆಚರಣೆ. ಸಾಧಕರಿಗೆ ಸಮ್ಮಾನದ ಮರ್ಯಾದೆ. ಇಡಗಿನಿತ ನಮ್ಮ ಕುಡ್ಲ ತುಳುವಾರ್ತೆಲು ಮುಗಿಡ ನನ್ನೆಲ್ಲ ಈತೆ ಪೊರ್ತುಗು ನಮ್ಮ ಕುಡ್ಲ ತುಳುವಾರ್ತೆಲು ಸೊಲ್ಮೆಲು.